ಎಂಬಂತ ಉದ್ದೇಶವಿಲ್ಲ. ಅಲ್ಲ, ನನ್ನ ಹೊರಮೇಲಕ್ಕೆ ತೊಂದರೆ ಮಾಡಬೇಕೆಂಬ ಉದ್ದೇಶವಿಲ್ಲ. ಏನು ಲೋಕದಿಂದ ಯಾರಾದರೂ ಬಂದಿಲ್ಲ. ದೇವಿಯನ್ನು ನಂಬಿಕೆಯಿಲ್ಲ. ಶಿವ ಹಾಗೆ ಸದಾ ಸಿದ್ಧ ಬ್ರಹ್ಮನಿಗೆ ಶಿಷ್ಟ ಕೆಲಸ. ಹಾಗಾದ್ರೆ ಏನು ಲೋಕದಲ್ಲಿ ಇಲ್ಲ. ನನಗೆ ಆಗದೇ ಇದ್ದವರು, ನನ್ನ ಮೇಲೆ ವೇಗವನ್ನುಳ್ಳವರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ನನ್ನ ಹೆಸರಿಗೆ ಮಾಡ್ತಾ ಇದ್ದಾರೆ. ಚಕ್ರವರ್ತಿಯ ಕುಲ ಚಂದ್ರವಂಶೀಯ ಅದಂತೆ ಪುರದವರು ಅವರು ಬಂದಾರೆ ಆಗ್ತದೆ. ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲೂ ಕಾಲದಲ್ಲಿ ಈಶ್ವರನ್ನು ನಮ್ಮ ಪ್ರಾಪ್ತ, ಅವರ ರಾಜ್ಯಕ್ಕೆ ನಮ್ಮ ರಾಜ್ಯ, ನಮ್ಮ ರಾಜ್ಯಕ್ಕೆ ಅವರ ರಾಜ್ಯ, ಒಂದು ರೀತಿಯ ಸಂಬಂಧ. ಆ ಬಳಿಕ ಯಾರಾಗಿ ಹೀಗೆಲ್ಲ ಈಗಲೂ ವೇಷವನ್ನು ಅವನು ಕೇಳಿದ್ದು ಏನು ಮಾತ್ರವಲ್ಲ, ಅವರಿಗೆ ದೂರಕ್ಕೆ ಯಾರ್ಯಾರ ಕ್ರಮದಿಂದ ಕೃಪೆಯನ್ನು ಬದುಕುದು. ಸುಳ್ಳರು ನನ್ನಲ್ಲಿ ಬಂದು ನನಗಾಗಿ ಹೆದರಿ ಎಂಬ ಭಯ, ಅಂತ ಭಯವಿದ್ದರಾಗುತ್ತಾರೆ ಅವರು ನೇರವಾಗಿ ಉತ್ಸವ. ಅವನಿಗೆ ಹೆಣ್ಮಕ್ಳು ಇದು ಯಾರ ಹೆಂಡತಿ ದೊಡ್ಡ ವಿಷಯ. ಅವನಿಗೆ ಕೇಳಬರು ಅವಲ್ಲ
ಮಾಡಿ ನಾನಾ ರೀತಿಯಲ್ಲಿ ಬ್ರಾಹ್ಮಣರಿಗೆ ಕೊಡುತ್ತಾ ಗೌರವವನ್ನು ಕೊಟ್ಟರು. ನಾನು ಕೊಟ್ಟಂತ ಮಧುಪರ್ಕಾಂತವನ್ನು ಸ್ವೀಕಾರ ಮಾಡಿಲ್ಲ. ನನ್ನ ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲ. ಯಾರು ಏನು ಎಲ್ಲಿಯವರ ಏನು ಕಾರಣ, ಆದ್ದರಿಂದ ಯಾವ ಕಾರ್ಯ ನಿಮಿತ್ತ ನೀವು ಇಲ್ಲಿಗೆ ಬಂದಿದ್ದೀರಿ, ನನ್ನಿಂದ ನಿಮಗೆ ಏನಾಗಬೇಕು, ಯಾರು ನೀವು ಕೇಳಿ. ಓ ಪರಿಚಯ ಹೇಳಬೇಕಾ? ಶತ್ರುಗಳಿಗೆ ಶತ್ರುಗಳಿಗೆ ಸಂಹಾರಿದಾಗ ಸತ್ಯವಚನ ಮಾರ್ಗಗಳನ್ನು ಬಿತ್ತರಿಸಲು ವೇದ ಶಬ್ದಮೂಲಕದ ಶತ್ರುಗಳಿಗೆ ಸಂಹಾರಿದಾಗ ಸತ್ಯವಚನ ಮಾರ್ಗಗಳನ್ನು ನಾವು ಯಾರು, ಏನು ಕಾರಣ ಏನು ಇಲ್ಲ. ಅದೇ ತಿಳ್ಕೊಳ್ಬೇಕು ಎನ್ನುವಂತ ಕುತೂಹಲ ನಿನ್ನಲ್ಲಿ ಮೂಡಿರುವುದು ಸಹಜ. ಹಾಗೆಂದು ಒಬ್ಬ ತನ್ನ ಪರಿಚಯವನ್ನು ಹೇಳಬೇಕಾದ್ರೂ ಅಂದರೆ ಅಥವಾ ಆತ ಕೊಟ್ಟಂತ ಆಹಾರವನ್ನು ಸೇವನೆ ಮಾಡಬೇಕಾದ್ರೂ ಮೊದಲಾಗಿ ಸ್ವಲ್ಪ ಯೋಚಿಸಬೇಕಾದ್ರು. ಯೋಚಿಸಿ, ನೀವು ಯೋಚಿಸೇ ಬಂದದ್ದು ಹೌದು. ಹಾಗೆಂದು ಶತ್ರುಗಳಲ್ಲಿ ತನ್ನ ನಿಜ ಗುಟ್ಟನ್ನು ಹೇಳುವಂತ ಪ್ರಮೇಯ ಯಾವ ಕಾಲಕ್ಕೂ ಬರುವುದಿಲ್ಲ. ಶತ್ರುಗಳಲ್ಲಿ ಹೌದಪ್ಪ, ನಮ್ಮ ಶತ್ರುಗಳಲ್ಲಿ ನಾವು ಬಿಟ್ಟುಕೊಡಬಾರದು. ಹಾಗೆಂದು ಆ ಶತ್ರುಗಳ ಮನೆಯಲ್ಲಿ ಆತ ಕೊಟ್ಟಂತ ಯಾವ ಒಂದು ವಸ್ತುವನ್ನು ಅಥವಾ ಆಹಾರವನ್ನು ನಾವು ಮುಟ್ಟಬಾರದು ಎನ್ನುವಂತ ಹಕ್ಕುಪಾಡಿ ನಾವು ಸಿಕ್ಕಿದ್ದೀವಿ. ಅಂದ್ರೆ ನನ್ನ ಮಧುಬರ್ಕಾದಿಗಳನ್ನು ಸ್ವೀಕಾರ ಮಾಡಿಲ್ಲ. ಶತ್ರುಗಳಲ್ಲಿ ಯಾರಾದರೂ ಸೇವನೆ ಮಾಡುವುದು ಶತ್ರು ವೇದಿಕೆಯಲ್ಲಿ ನಮ್ಮ ಸತ್ಯವನ್ನು ಯಾವಾಗಲೂ ಬಿಟ್ಟುಕೊಡಬಾರದು. ಕೊಡಲೇಬಾರದು. ರಾಜಕೀಯ ವ್ಯವಹಾರ ಹೌದು. ಹಾಗಿರುವಾಗ ನೀವು ಬ್ರಾಹ್ಮಣ ಸಭೆಯ ಜನ ಹೌದಪ್ಪ, ಎಲ್ಲರ ಸುಖವನ್ನು ಬಯಸುವವರು ನಿಜ. ನೀವಾಗಿಯೇ ಕೊಂಡವರು. ಬೇಕಾದಂತ ದಕ್ಷಿಣೆಯನ್ನು ಕೊಡ್ತೇನೆ. ನಾನು ವೈಯಕ್ತಿಕವಾಗಿ ಯಾವ ಕಾಲವು ಬ್ರಾಹ್ಮಣ ವಿಷಯ ಒಂದು ವೇಳೆ ಹಾಗೆ ಇದ್ದಿದ್ರೆ ಬ್ರಾಹ್ಮಣರನ್ನು ಕರೆದು ದಾನ ಮಾಡ್ತಿದ್ದಾರೆ. ಹಾಗಿರುವಾಗ ನೀವಾಗಿಯೇ ಕೊಟ್ಟು ಸುತ್ತಲೂ ಬಿಟ್ಟು ಕೊಡುತ್ತಿಲ್ಲ. ಬೇರೆ ಯಾರು ಸುತ್ತಲೂ ಬಿಟ್ಟು ಕೊಡಬಾರದು. ಈಗ ನಿಮಗೆ ನನ್ನ ಮೇಲೆ ನನಗೆ ನಿಮ್ಮ ಮೇಲೆ ನೀವು ಯಾರಂತ ಗೊತ್ತಿಲ್ಲ, ಏನು ಸಾಧಿಸುತ್ತೇನೆ. ಆಗಿರುವಾಗ ಏನೋ ಕಪಟವೋ ಹೌದು. ಒಂದು ವೇಳೆ ಬ್ರಾಹ್ಮಣ ಸಂಪ್ರದಾಯಕ್ಕೆ ನನಗೆ ಅನ್ಯಾಯ ಮಾಡಿಲ್ಲ. ಈಗ ನಿಮಗೆ ನನ್ನಿಂದ ಅನ್ಯಾಯ ಆಗಿದೆ ಅಂತ ಅನ್ಯಾಯ ಯಾವುದು? ನಾನು ಏನು ಅನ್ಯಾಯ ಮಾಡಿದ್ದೆ?
ಮೆಚ್ಚಿಕೊಳ್ಳುವುದು. ಅಲ್ಲ, ಬ್ರಾಹ್ಮಣರ ಬಗ್ಗೆ ನಾವು ಇರುತ್ತಲೇ ಇಲ್ಲ. ಹಾಗೆಂದು ಹಾ. ನೀನು ಮಾಡಿದ ತಪ್ಪು ನಿನಗೂ ಗೊತ್ತಿಲ್ವಾ? ನಾನು ಏನು ತಪ್ಪು ಮಾಡಿದ್ದೆ? ದಿಗ್ವಿಜಯ ಸಾಧಿಸಿದ್ಯಾ? ಅರಸನಾದವರಿಗೆ ಸ್ವಾಭಾವಿಕವಾಗಿ ಹಾ. ನಮ್ಮ ಪರಾಕ್ರಮದ ಪ್ರಕಟಣೆ ಆಗಲೇಬೇಕು. ಹೌದಪ್ಪ, ಪರಾಕ್ರಮವನ್ನು ತೋರಿಸಬೇಕು, ಸೋತವರಿಂದ ಕಪ್ಪ ಕಾಣಿಕೆಯನ್ನು ಪಡೆಯಬೇಕು. ಹಾ. ಆದ್ರೆ ನೀನು ಮಾಡಿದ್ದೇನು? ಏನು? ಆ ಸೋತ ಮಹಾರಾಜರನ್ನೆಲ್ಲ ಎಳ್ಕೊಂಡು ಬಂದು ಇಲ್ಲಿ ಕಾರಾಗೃಹದಲ್ಲಿ ಬಂಧಿಸಿದ್ಯಲ್ಲ, ಹಾ, ಹಾ, ಹಾ. ಸೆರೆಯಲ್ಲಿ ಇಟ್ಟಿದ್ಯಲ್ಲ, ಹಾ. ಅವರ ತಪ್ಪಿಗೆ ಅವರಿಗೆ ಯಾವುದಾದ್ರೂ ಒಂದು ಶಿಕ್ಷೆಯನ್ನು ಕೊಟ್ಟು ಅವರಿಗೆ ಬದುಕುವುದಕ್ಕೆ ಅವಕಾಶ ಮಾಡುವುದು ಬಿಟ್ಟು ಈ ರೀತಿ ಸೆರೆಯಲ್ಲಿ ಇರಿಸುವುದು ತಪ್ಪಲ್ವಾ? ಅವರಿಗೂ ಒಂದು ಜೀವನ ಇದೆ, ಒಂದು ಬದುಕಿದೆ. ಅಂತ ನೃಪರನ್ನು ನೀನು ಸೆರೆಯಿಂದ ಬಿಟ್ಟರೆ ನಮ್ಮ ಪುತ್ರನ ನಾವು ಬಿಡ್ತೇವೆ. ಸೆರೆಯಿಂದ ಮಾತಾಡುವುದಕ್ಕೆ ಅವಕಾಶ ಕೊಟ್ಟರೆ ನನ್ನ ಮೇಲೆ ನಿನ್ನ ಅಧಿಕಾರವಾಗಿ ಅಲ್ವಾ? ನೀನು ಮಾಡಿದ್ದನ್ನು ಹೇಳಿದೆ. ಮಾಡಿದ್ದ ನೀವು ಹೇಳಿ ಅದೆಷ್ಟ ರಾಜಕುಮಾರರನ್ನು ತಂದು ಸೆರೆಗಿರಿಸಿದವ ನಾನು. ಹೌದಾ? ನನ್ನ ಪರಾಕ್ರಮದ ಸಂಖ್ಯೆ ಅವರನ್ನೆಲ್ಲ ಒಂದೇ ದಿವಸದಲ್ಲಿ ಒಂದು ನರಬಲಿ ಮಾಡಲಿಕ್ಕೆ ತಂದು ಹೌದಾ? ಈಗ ಹ. ನಾನು ಹೇಳಿದಷ್ಟೇ. ಹ. ಅದರಲ್ಲಿ ಹ. ನಿನ್ನ ಬಾಂಧವರು, ಹ. ನಿನ್ನ ಮೊಮ್ಮ, ಹ. ನಿನ್ನ ಮಗನು, ಹ. ಅಲ್ಲ ನಿನ್ನ ಮಾವನು ಹ. ಒಂದು ವೇಳೆ ಇಷ್ಟಿದ್ರೆ ಹ. ಇದ್ರೆ ಹ್ಮ್. ನೇರವಾಗಿ ಬಂದು ಹ. ಮಗನಿಗೆ ಹ. ಇದೋ ನಮ್ಮ ಬಾಂಧವರು ಹ. ಹ. ನನಗಾಗಿ ಹ. ಇವತ್ತು ಮಾತ್ರ ಅದನ್ನು ಬಿಟ್ಟು ನನ್ನ ಸತ್ತು ಯಾಕಂತ ಕೇಳಿದ್ರೆ ತಪ್ಪನ್ನೆಲ್ಲ ಸೇರಿ ನನ್ನ ತಪ್ಪನ್ನು ಇಟ್ಟುಕೊಳ್ಳುವುದಕ್ಕೆ ಬೇರೆ ನಿಮಿಷಗಳಾದ ನಿಮಗೆ ಅಧಿಕಾರ ಉಂಟಲ್ಲ. ಯಾರು ಸರಿ ಯಾರಿದ್ದಾನೆ? ನಿನ್ನ ಮಾವ ಇದ್ದಾನ, ನಿನ್ನ ಮಗ ಇದ್ದಾನ, ನಿನ್ನ ಮೊಮ್ಮ ಇದ್ದಾನ, ನಿನ್ನ ಅಪ್ಪ ಇದ್ದಾನ. ಸೆರೆ ಬಿಡಿಸುವುದಕ್ಕೆ ಅವರೇ ಆಗಬೇಕಂತ ನಿಬಂಧನೆ ಉಂಟಾ? ಏನು? ಸೆರೆಯಲ್ಲಿರುವವರನ್ನು ಬಿಡಿಸುವುದಕ್ಕೆ ಬರಬೇಕಿದ್ರೆ ಅವರ ಸಂಬಂಧಿಕರೇ ಆಗಬೇಕೆನ್ನುವಂತ ಕಟ್ಟುಪಾಡುಗಳೇನೂ ಇಲ್ಲ. ಹೀಗಾದ್ರೆ ನನಗೆ ದುಃಖ ಯಾಕೆ ಹೇಳು? ದುಃಖ ಅಂತ ಹೇಳಿದ್ರೆ ಪ್ರಪಂಚದ ಸ್ಥಿತಿಗತಿ ಸಮತೋಲನದಲ್ಲಿ ಇರಬೇಕು. ಇನ್ನೂ ಹೊಟ್ಟೆಯನ್ನು ಮುಗಿಸ್ಬೇಕು. ನಿಮಗೆ ಕಷ್ಟ. ನಿಮಗೆ ಪ್ರಪಂಚದ ವಿಚಾರ ಆಗಿದೆ. ಧರ್ಮ ಅಧರ್ಮ ಇದು ಸಮತೋಲನದಲ್ಲಿ ಇರಬೇಕು. ಯಾವಾಗಲೂ ಅಧರ್ಮದ ಹಾದಿಯಲ್ಲಿ ಯಾರೂ ನಡೆಯಕೂಡದು. ಆ ಧರ್ಮದ ದಾರಿಯಲ್ಲಿ ನಡೆಯಬೇಕಾದ್ರೆ ನಾವು ಅವಕಾಶ ಮಾಡಿಕೊಡ್ತೇವೆ. ಆದ್ದರಿಂದ ಇನ್ನಾದರೂ ಧರ್ಮ ಅಧರ್ಮಗಳನ್ನು ಚೆನ್ನಾಗಿ ವಿವೇಚನೆ ಮಾಡಿಕೊಂಡು ಸೆರೆಹಿಡಿದು
ಅವರಿಗೆ ಭಯ. ಹೌದು. ಹಾಗಿರುವಾಗ ನೀನು ಹಾಡುವನು ಎಂದು ವೇಷವೋ ಮೋಸವೋ ಏನು ಕೇಳು. ಓಹೋ, ಹಾಗಾದ್ರೆ ನಾವ್ಯಾರು ಪರಿಗಣಿಸಿಲ್ಲ. ಕೇಳಿ ಮಾಡುವದೇನು? ಕೇಳಿ ಮಾಡುವದೇನು? ತನದುರಾಳಿ ವೈರಿನ ಬಾಲ ಚೌಪಟವಲ್ಲ ನೀತನು ಭೀಮಸೇನಗಳ ವೈರಿನ ಬಾಲ ಚೌಪಟವಲ್ಲ ಈತನು ಭೀಮಸೇನಗಳ ಸಮಬಾಳಿ ಅರ್ಜುನ ದೇವ ನೋಡೈ ಬಾಳನೇತ್ರನ ಭುಜ ಬಲದ ಸಮಬಾಳಿ ಅರ್ಜುನ ದೇವ ನೋಡೈ ಕಾಳಗವರು ನಮ್ಮೊಡನೆ ಬರುಳೆಂದ ಅಸುರಾರಿ ಇಡಿ ಮಾಡುವುದೇನು? ಓ ಹಾಗದ ಏನು ಕೇಳಿ ಮಾಡುವುದಕ್ಕೇನಿದೆ? ನಿನಗೆ ಏನು ಬೇಕೋ ಅದನ್ನು ಕೇಳು ಅಂತ ಹೇಳು. ಅದ ಅದನ್ನು ಅದರ ಅಗತ್ಯವೇ ಇಲ್ಲ. ಹಾ. ಹಾಗಾದ್ರೆ ನಾವು ಯಾರು? ಹಾ. ನಾವಿಲ್ಲಿ ಬರಬೇಕಿದ್ರೆ ಕಾರಣವೇನು? ಹಾ. ನಮ್ಮ ಒಳಗುಟ್ಟು ಏನು? ಹಾ. ಇದನ್ನೆಲ್ಲ ತಿಳ್ಕೊಳ್ಬೇಕು ಎನ್ನುವಂತ ತವಕ ನಿನ್ನಲ್ಲಿ ಉಂಟು. ಕುತೂಹಲ ಉಂಟು. ಹೌದಲ್ಲ? ಹಾ. ಈತನನ್ನು ನೋಡಂತೆ, ಹಾ. ಆತನ ಭುಜಬಲ, ಆತನ ಎದೆಯನ್ನು ಸರಿಯಾಗಿ ಗಮನಿಸು. ಹಾ. ಇವನೇ ಭೀಮಸೇನ. ಆಗ ನೇತ್ರನ ಭುಜಬಲದ ಸಮಪಾಣಿ ಅರ್ಜುನ ದೇವ ಕಣ್ಣು. ಇನ್ನು ನಾನು ಲೋಕದ ಸ್ಥಿತಿಗತಿಗಾಗಿ, ಲೋಕ ಪಾಲನೆಗಾಗಿ ಬಂದವನೇ ಅಸುರ ಆಗಿ ಕೃಷ್ಣನಾಗಿ. ಭಕ್ತಿ ಮಾಡಿದ್ದಾರೆ. ಯಾವ ಪ್ರಸಂಗ? ಇದೇ ಪ್ರಸಂಗದಲ್ಲಿ, ಹ, ಈ ಪ್ರಸಂಗದಲ್ಲಿ ನಿನ್ನ ಎದುರಲ್ಲಿ ಅವರಿಗೆ ಇಂಥ ದಾರಿದ್ರ್ಯ ಅವರು ಬಂದರು. ಅವರು ಬಡವರಿಂದ ಹ, ಈ ಬ್ರಾಹ್ಮಣ ವೇಷವನ್ನು ಕಾಪಾಟ ತೋರಿಸಬೇಕು. ನೀನು ಕೃಷ್ಣ ನಿನ್ನ ಮುಖವೂ ಅಷ್ಟೇ. ಹಾಗಾದ್ರೆ ಅಷ್ಟು ಧೈರ್ಯದಿಂದ ಬಂದವರಿಗೆ ಕಪಟವೇ ಹಾಕಿ. ಆಗ ನಿನ್ನಲ್ಲಿ ಮಾತಾಡಲಿಕ್ಕಿತ್ತು. ಹಾ. ನಾವು ಯಾರು ಏನು ಅಂತ ನಿನಗೆ ಸರಿಯಾಗಿ ತಿಳಿಬೇಕಲ್ಲ. ಈಗ